ಕಾಂತಾರದ ಶಿವ ರಿಷಬ್ ಶೆಟ್ಟಿ ಉಡುಪಿಯ ಶಿರ್ವಕ್ಕೆ ಬಂದಿದ್ದಾರ? ಎಸ್, ನಮ್ಮ ಶಿರ್ವದಲ್ಲಿ ಇದ್ದಾರೆ ರಿಷಬ್ ಶೆಟ್ಟಿ. ಸೇಮ್ ರಿಷಬ್ ಶೆಟ್ಟಿ ಥೇಟ್ ಅವ್ರ ಥರನೇ ಇದ್ದಾರೆ. ನಡೆಯೋದು, ಮಾತಾಡೋದು ಎಲ್ಲನೂ ರಿಷಬ್ ಶೆಟ್ಟಿ ಥರಾನೇ. ಇವ್ರ ಹೆಸರು ಪ್ರದೀಪ್ ಆಚಾರ್ಯ. ಹಾಗಿದ್ರೆ ನಮ್ಮ ಉಡುಪಿಯ ಶಿರ್ವದ ರಿಷಬ್ ಶೆಟ್ಟಿಯನ್ನ ಒಂದು ಸ್ವಲ್ಪ ಮಾತಾಡ್ಕೊಂಡು ಬರೋಣ. ಕಾಂತಾರದ ಶಿವ ಯಾರಿಗೆ ಗೊತ್ತಿಲ್ಲ ಹೇಳಿ? ಕಾಂತಾರದ ಶಿವ ರಿಷಬ್ ಶೆಟ್ಟಿ ಇಂದು ವಿಶ್ವದಲ್ಲಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಅದ್ಭುತ ನಟನೆ ಮೂಲಕ, ಒಂದು ಅದ್ಭುತ ಸಿನಿಮಾ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಕಾಂತಾರ ತನ್ನದೇ ಆದಂತಹ ವಿಶಿಷ್ಟ ಮೈಲುಗಲ್ಲನ್ನ ಸ್ಥಾಪಿಸಿದೆ. ಅದೇ ರೀತಿ ರಿಷಬ್ ಶೆಟ್ಟಿ ಅಂದ್ರೂ ಸಾಕು, ಇಡೀ ದೇಶದ ಚಿತ್ರರಂಗನೇ ತಿರುಗಿ ನೋಡಿದೆ. ಹಾಗಿದ್ರೆ ಚಿತ್ರರಂಗದಲ್ಲಿ ರಿಷಬ್ ಶೆಟ್ಟಿ ಹೇಗೆ ಖ್ಯಾತರೋ ಅದೇ ರೀತಿ ರಿಷಬ್ ಶೆಟ್ಟಿಯನ್ನ ಹೋಲೋರಿಗೂ ಸಖತ್ ಡಿಮಾಂಡ್ ಇದೆ ಅನ್ನೋದಕ್ಕೆ ಇಲ್ಲಿದೆ ಒಂದು ಸಾಕ್ಷಿ. ನೋಡಿ, ಉಡುಪಿಯ ಶಿರ್ವಕ್ಕೆ ಬಂದಿದ್ದಾರಾ ರಿಷಬ್ ಶೆಟ್ಟಿ? ಹೀಗಂತ ಎಲ್ರಿಗೂ ಒಂದು ಡೌಟ್ ಬಂದಿದೆ. ಕಾರಣ, ಶಿರ್ವ ಪೇಟೆಯಲ್ಲಿರೋ ಮೊಬೈಲ್ ಅಂಗಡಿಯಲ್ಲಿ ಪ್ರದೀಪ್ ಆಚಾರ್ಯ ಅನ್ನೋ ವ್ಯಕ್ತಿ ಇದ್ದಾರೆ. ಇವರು ನೋಡೋಕೆ ಸೇಮ್ ರಿಷಬ್ ಶೆಟ್ಟಿನೇ. ಕೇವಲ ನೋಡೋಕೆ ಮಾತ್ರ ಅಲ್ಲ, ಅವ್ರು ನಡೆಯೋ ಸ್ಟೈಲು, ಅವರ RX100 ಬೈಕು ಮತ್ತೆ ಅವರ ಧ್ವನಿ ಎಲ್ಲನೂ ಸೇಮ್ ಟು ಸೇಮ್ ರಿಷಬ್ ಶೆಟ್ಟಿ. ಯಾನ್ ಪ್ರದೀಪ್ ಆಚಾರ್ಯ ಶಿರ್ವಾಡ್. ಯಾನ್ ಶಿರ್ವಾಡ್ ಮೊಬೈಲ್ ಶಾಪ್ ವರ್ಕ್ ಮಾಡ್ತಂದಿಲ್ಲ. ಶಿರ್ವ ಏನು ಕಸ್ಟಮರ್ನಾಗ ಬತ್ತಿನಾಗ ಬಂದಿತ್ತೇರು ಈ ಕಾಂತಾರದ ರಿಷಬ್ ಲಕ್ಕ ತೋಜೊಂದಿಲ್ಲ ಬಂದು ಬಕ್ಕ ನೆಕ್ಸ್ಟ್ ಎಂಕಲ್ ಏನು ಫ್ರೆಂಡ್ಸ್ ಪೂರ ಅವರ ಫಿಲ್ಮಿಗೆ ಪೋಯಿನಪ್ಪಾಗ ಫ್ರೆಂಡ್ಸ್ನಾಗೆಲ್ಲ ಪಂಡೇರು ಅಂದು ಮಾರಿ ಸೇಮ್ ತೋಜುವ ಅಂಚಿನ ತೋಜುವ ಅಂತ ಎಂಕ್ಲ ನೆಕ್ಸ್ಟ್ ಪೂರ ತೋನಗೆ ಅಂಚಿನ ತೋಜರ ಸ್ಟಾರ್ಟ್ ಅಂಡೆ. ಎಲ್ಲ ಬಕ್ಕ ಏನು ಮಲ್ತೆ ಜಸ್ಟ್ ಒಂಜಿ ಗ್ಲಾಸ್ ಒಂಜಿ ಪಾಟ ಶುರು ಮಲ್ತೆ ಬಕ್ಕ ಆಗಲ್ಲ ಅರ್ನೇ 6 ಪತ್ತಲಕ್ಕನೆ ಮುಂಡು ಬರ್ತುತ್ತಾರೆ ಶುರು ಮಲ್ತೆ ಇತ್ತೆ ಆಲ್ಮೋಸ್ಟ್ ಮಾತೆಲ್ಲ ಪಿದೇ ಪೋಯ್ತು ಒಬ್ಬರು ಸೆಲ್ಫಿಗೆ ಒಬ್ಬರು ಸ್ಟಾರ್ಟ್ ಮಲ್ತೀರು. ಹೆಂಗೆ ಒಂಜಿ ಖುಷಿ ಆಗುಂಡು ಅರ್ನ ಸ್ಟೈಲ್ ಬಾರಿ ಹಾಕೊಂಡು ಟ್ರೆಡಿಷನ್ ನಮ್ಮ ಟ್ರೆಡಿಷನ್ ಬಾರಿ ಖುಷಿ ಆಪುಂಟು ಊರಿಗೆ. ಆಮೇಲೆ ತಂಚಿನ ಜಾಸ್ತಿ ಪಿದೇ ಪೂರ ಪೋನಾಗ ಒಂದೇ ಸ್ಟೈಲ್ ಪೋಂದಿಲ್ಲ ಏನಲ್ಲ ಪೂರಕ್ಕೆಲ್ಲ ಟ್ರೆಡಿಷನಲ್ ಲುಕ್ ಹಾಕಿ ತೋಜುಂಡು ಪೂರ ಎಡ್ಡೆ ಆಪುಂಡು. ಪ್ರದೀಪ್ ಆಚಾರ್ಯ ಮೊಬೈಲ್ ಅಂಗಡಿಯಲ್ಲಿ ಕೂತ್ಕೊಂಡಿದ್ದಾಗ ಬಂದ ಗ್ರಾಹಕರು ಯಾರೋ ಹೇಳಿದ್ರಂತೆ, ಅಯ್ಯೋ ನೀವು ನೋಡೋಕೆ ಸೇಮ್ ರಿಷಬ್ ಶೆಟ್ಟಿ ಥರನೇ ಇದ್ದೀರಿ ಅಂತ. ಹೇಗೂ ಕಾಂತಾರದ ಹವಾ ಇತ್ತಲ್ಲ, ಪ್ರದೀಪ್ ಆಚಾರ್ಯ ತಡ ಮಾಡಲೇ ಇಲ್ಲ. ರಿಷಬ್ ಶೆಟ್ಟಿಯ ಸೇಮ್ ಟು ಸೇಮ್ ಫ್ರೇಮನ್ನು ತನ್ನೊಳಗೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅದೇ ಥರ ಅರ್ಧ ತೋಳಿನ ಶರ್ಟು, ವೈಟ್ ಪಂಚೆ, ಗ್ಲಾಸು, ಹೇರ್ ಸ್ಟೈಲು, ಧ್ವನಿ ಎಲ್ಲನೂ ರಿಷಬ್ ಶೆಟ್ಟಿನೇ. ಅದೇ ರೀತಿ ಪ್ರದೀಪ್ ಆಚಾರ್ಯ ಅವರ ಡಿಮಾಂಡ್ ಕೂಡ ಜಾಸ್ತಿ ಆಗಿದೆ. ಈಗ ದಾರಿಯಲ್ಲಿ ಅಕಸ್ಮಾತ್ ಇವ್ರು ಸಿಕ್ಕಿದ್ರೆ ರಿಷಬ್ ಶೆಟ್ಟಿ ಬಂದರು ಅಂತಲೇ ಜನ ತಿಳ್ಕೊಳ್ಳೋಷ್ಟು ಸೇಮ್ ಟು ಸೇಮ್ ಇದ್ದಾರೆ ಈ ಪ್ರದೀಪ್ ಆಚಾರ್ಯ. ಕಾಂತಾರ ಅದೆಷ್ಟೋ ರಂಗ ಕಲಾವಿದರಿಗೆ, ಪ್ರತಿಭಾನ್ವಿತರಿಗೆ ಹೊಸ ಅವಕಾಶಗಳನ್ನು ತೆರೆದಿಟ್ಟಿದೆ. ಅದ್ರ ಜೊತೆ ಸೇಮ್ ಆ ಕಾಂತಾರದಲ್ಲಿ ಯಾವೆಲ್ಲ ಪಾತ್ರಗಳಿವೆ ಅದನ್ನು ಹೋಲೋ ಜನರಿಗೂ ಸಖತ್ ಡಿಮಾಂಡ್ ಬಂದಿದೆ ಅನ್ನೋದಕ್ಕೆ ಶಿರ್ವದ ಕಾಂತಾರದ ಶಿವ ಪ್ರದೀಪ್ ಆಚಾರ್ಯನೇ ಸಾಕ್ಷಿ.